ಉದ್ದೇಶ ಪ್ರಕಾರವಾದ ತದೇ ಪ್ರಕಾರ ಶಿವರಾತ್ರಿ ಮಹಾಶಿವರಾತ್ರಿದ ಪರ್ವಕಾಲದ ಸುಮೂರ್ತಗಳಿಗಿರ್ತದೆ ಪ್ರಕಾರ ಭಕ್ತಿರವಾದ ವಾರ್ಷಿಕ ಮಹೋತ್ಸವದ ಸುಸಂದರ್ಭಗಳು ತದೇ ಪ್ರಕಾರ ಭಕ್ತಿರವಾದ ಆ ಮಹಾರುದ್ರದೇವಿಯರನ್ನ ಮಹಾರುದ್ರ ಹೋಮನವಾದ ಮಲ್ತ ತದೇ ಪ್ರಕಾರ ಕೊನ್ನಿಂಚಿನ ಆಹುತಿ ಮಾತ ಮಹಾರುದ್ರದೇವಿಯರು ಸಹಸ್ರ ಆಹುತಿ ಬಂದು ಸ್ವೀಕಾರ ಮಲ್ತೊಂದು ಈ ಸ್ಥಳವಾಗ ಬರ್ಪುಂಜಿನ ಭಕ್ತಿರ್ನಲ್ಲಿ ಬರ್ಪುಂಜಿನ ಉಪೇಂದ್ರದ ದುರಿತಾದ ಬೇಗಳು ಮಾತ ಉಂಡ ನಿರ್ವಿಘ್ನವಾದ ಪರಿಹಾರದಿಗಳು ಉಪೇಂದ್ರದ ನವಗ್ರಹಾದಿವಾದಿಗಳು ಮಾತಾದ ಆ ಸಂಧಿ ಜಾತಕಾದಿ ದೋಷಲು ಮಾತಿತ್ತಂಡ ನಿರ್ವಿಘ್ನವಾದ ಪರಿಹಾರದಿಕ್ಕೊಂದು ತದೇ ಪ್ರಕಾರ ಸಮಸ್ತ ಸಪ್ತವಿಧ ಮೃತ್ಯುವಯ ಕುಮಾತ ಕಂಠಗಳು ಮಾತ ಪರಿಹಾರದಿಕ್ಕುರಂಚಿನ ಯೋಗಾನವಾಗ್ಯಲ್ಲ ಆ ಮೃತ್ಯುಂಜಯ ರುದ್ರೋದೇವಿಯರೇ ಅನುಗ್ರಹ ಮದ್ದುಗಳು ತದೇ ಪ್ರಕಾರ ಈ ಒಂಜಿ ಸನ್ನಿಧಾನ ಬತ್ತೊಂದು ಏರೊಂಜಿ ಭಕ್ತಿರಮಾದ ಭಕ್ತಿರದಾರವಾದ ಸೇವಿನವಾದ ಸಲ್ಲಿಸಾದಿರ ಅಕಲಿ ಬರ್ಪುಂಜಿನ ಉಪೇಂದ್ರದ ದುರಿತಾದಿ ಬೇಗಳು ಮಾತಿತ್ತಂಡ ನಿರ್ವಿಘ್ನವಾದ ಪರಿಹಾರದಿ ಕೊಡುತ್ತಾ ಬಂದೆ ಅಕಲು ಮಲ್ಪನಿಯ ವ್ಯವಹಾರ ಜೀವನಗಳು ಪತ್ತಬಾರದ ಬೆಂಪಿನಲ್ಪ ಸಾವಿರ ಪ್ರಣವದ ಉತ್ಪತ್ತಿಲು ಮಾತ ಒದಗಿದು ಮತ್ತೊಂದು ಹೇರಳವಾಂಚಿನ ಧನ ಕನಕ ಗೋಭೂಮಿ ಅಗರತ್ನೈಶ್ವರ ಸಂಪ್ರಾಪ್ತಿಯ ಒಂದು ಪತ್ತೆರಡು ತಡೆದಿರ್ತ ಬೇರ್ಪುರಂಜಿನ ಯೋಗಾನವಾಗ್ಯಲ್ಲ ಆ ದೇವರ ಅನುಗ್ರಹ ಮಲ್ಪಡುತ್ತಾ ಬಂದೆ ವಿದ್ಯಾರ್ಥಿ ಮಲ್ಪನ ಶಿಶುಕೈಕಮಾದ ವಿದ್ಯೆಗೆ ಹೆಚ್ಚಿನ ಕೀರ್ತಿ ಲಾಭಲು ಮಾತ ಉಂಟಾ ಒಂದು ಮಿತ್ತಿಗೆ ಎಡ್ಡೆ ರೀತಿಯ ವೃತ್ತಿ ಲಾಭಲು ಮಾತ ದಿಕ್ಕುರಂಜಿನ ಯೋಗಾನವಾಗ್ಯಲ್ಲ ಆ ಮೃತ್ಯುಂಜಯ ರುದ್ರೋದೇವಿರ ನಮಕ್ಕೆ ಅನುಗ್ರಹ ಮಂತುಗಳು ಬಂದು ಭಕ್ತಿರದವಾದ ಪ್ರಾರ್ಥನೆ ओम श्रवण हज्जं गृहीत्वा एकं द्वैत्याधे द्वादश कृत्वा धृजं समावलं गौरयित्वा तत्र ध्रुवां ऊर्ध्वा विधाय पुनोदोष्प्या ध्रुवाग्रहस्माग्धाय सव्यपाणिनः स्कृत्रमूलः दक्षिणापाणिनः सुग्रीवां गृहीत्वा विष्णुं सोमपादहारजुगाय ध्रुवाग्रानिस्तलोचनां प्रसन्नात्मा गृहे पूर्णावधि मन्त्रधारां तन्ततां गग्रेण सावशेषमुणयत श्रीमहायज्ञेश्वरासकलदेवताभ्यो नमः स्वस्ति प्रजाभ्यः परिपालयन्तः न्यायेन मार्गेण मयमेषाम् गो ब्राह्मणेभ्यो समस्तनित्यं लोकाः समस्ताः सुखिनो भवन्तु सर्वे जनाः सुखिनो भवन्तु समस्त सन्मङ्गलानि भवन्तु पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते कायेन वाचा मनसेन्द्रियैर्वा बुद्ध्यात्मना प्रकृतिस्वभावं करोमि यद्यत् सकलं परस्मै श्रीमन्नारायणे समर्पयामि महारुद्रो देवरपादारविन्दके गोविन्दाय गोविन्दा पापोहं पापगृह्णानां पापात्मा
ಉತ್ತಿರೋದವಾದ ಪುನರ್ಬ್ರಹ್ಮ ಕಲಶ ಆವಡು ಬಂತಂಜಿನ ನಿಧಿ ಪ್ರಕಾರವಾಗ್ತದೆ ಪ್ರಕಾರ ಆ ನಿಧಿ ಸಮರ್ಪಣಾ ಕಲಶನು ಸ್ಥಾಪನೆ ಮಲ್ಪಡುವಂಥ ಅಪೇಕ್ಷೆ ನಿಧಿ ಒಂದು ಅದೇ ಪ್ರಕಾರ ಮಾತೆರ್ಲ ಅಕಲ್ನ ಶಕ್ತಿಯಾನುಸಾರ ಆ ನಿಧಿಗೆ ದಾದಾಂಡ್ಲ ಸಮರ್ಪಣೆ ಮಲ್ತಂದಾಂಡ ಆ ನಿಧಿ ಎಂಚ ಉದ್ದೀಪನಾವಂ ಬರ್ಪುಣ ಅಂಜನೆ ಕುಲಕುಟುಂಬಲ ಎಡ್ಡೆ ನಿಧಿಲಿ ಉದ್ದೀಪನಾವಂ ಬರ್ಪುಣ ನಿರ್ಣಯ ಪ್ರಕಾರವಾಗ್ತದೆ ಪ್ರಕಾರ ಆ ಮಹಾರುದ್ರೋ ದೇವರನ ಅನುಗ್ರಹ ಪ್ರಕಾರವಾದ ಆ ನಿಧಿ ಸಮರ್ಪಣಾ ಮಲ್ಪನಲ್ಪ ಸಂಪೂರ್ಣವಾದ ದೇವತಾನುಗ್ರಹಗಳು ಮಿತ್ತಿಗೆ ಸ್ಥಳವಾಕುಲ ಕುಟುಂಬ ಮಾತೆರ್ಲ ಉನ್ಮತ್ತೋಡು ಈ ಎಂಜಿ ಕ್ಷೇತ್ರದ ಬ್ರಹ್ಮ ಕಳಚುಗು ಎಡೇನ ದುಡಿಪುನಂಚಿತನ ಯೋಗಾನವಾಗ್ಯನು ಆ ಮಹಾಶಕ್ತಿ ಅನುಗ್ರಹ ಮಲ್ತುಕೊಂಡು ಅಗಲೇ ಬರ್ಪುನಂಚಿನ ಹೂವಿಂದ್ರದ ದುರಿತಾದಿ ಬೇಗ್ಲು ಮಾತೆತ್ತಂಡ ನಿರ್ವಿಘ್ನವಾದ ಪರಿಹಾರ ದಿಕ್ಕಲೆಕ್ಕ ಆ ದೇವರ ಮಾತ ಅನುಗ್ರಹ ಮಲ್ಪಡು ಅತ್ತಾ ಬಂದ
ಮಲ್ಪುರಂಜಿನ ವ್ಯವಹಾರ ಜೀವನ ಬತ್ತಬಾರದು ಬೆನಿಪಿನಲ್ಪ ಸಾವಿರ ಪಣವದ ಉತ್ಪತ್ತಿಲು ಮಾದ ಒದಗಿದು ಬತ್ತೊಂದು ಹೇರಳವಾಯಿಂಚಿನ ದನ ಕನಕ ಗೋಭೂಮಿ ಅಕರಂತ ಐಶ್ವರ್ಯ ಸಂಪ್ರಾಪ್ತಿಯ ಬಂದು ಆ ನಿಧಿಕ್ಕೆ ನಮ್ಮ ಈತು ಕೊರಡುಂದಿ ಎನ್ನುವುದನ್ನಾಂಡ ಐತೆ 10-14 ಪಟ್ಟು ಹೆಚ್ಚಿನ ಕುರುಪುರಂಜಿನ ಯೋಗಾನವಾಗಿಲ್ಲ ಆ ನಿಧಿನ ದೇವರು ಒದಗಾದ ಕುರುಪುರಂಜಿನ ಯೋಗಾನವಾಗಿಲ್ಲ ಆ ಮಹಾಶಕ್ತಿ ನಮಕ್ಕೆ ಅನುಗ್ರಹ ಮತ್ತು ಕೊಡು ಆ ನಿಧಿ ಸಮರ್ಪಣೆಯನ್ನು ಎಡ್ಡೆ ರೀತಿ ಮಲ್ಪುರಂಜಿನ ಯೋಗಾನವಾಗಿಯೂ ಆ ಸದ್ಭಕ್ತರಿಗೆ ಮಾದ ಅನುಗ್ರಹ ಮತ್ತು ಕೊಡುವ ಒಂದು ಭಕ್ತಿರದವಾದ ಪ್ರಾರ್ಥನೆ. ಓಂ ಮೃತ್ಯುಂಜಯಾಯ ನೀಲಕಂಠಾಯ ಪ್ರದೇಶಾಯ ದೇ ನಮಃ ಮೃತ್ಯುವೈಕಂಠಗಾದಿ ಪರಿಹಾರಾರ್ಥಿ ಮೃತ್ಯುಂಜಯ ರುದ್ರೋ ದೇವತಾಭ್ಯೋ ನಮಃ ಮಹಾರುದ್ರೋ ದೇವರ ಪಾದಾರ ವಿದ್ಯೆ ಗೋವಿಂದಾನಿ ಗೋವಿಂದ. ನಾಲಿಕಾಡು ನಿಲ್ಯ ಭಕ್ತಾದಿಂದ ಒಂದೊಂದು ಈ ಒಂದು ಕ್ಷೇತ್ರ ಆರಂಭ ಆದರೆ ಈ ಒಂದು ವರ್ಷ ನಾನೊಂಜಿ 2024 17 ವರ್ಷದ ಪಿರಂಜಿ ಬ್ರಹ್ಮಗಳ ಸಾಯಿರಂಡು ಈ ಬ್ರಹ್ಮಗಳ ಸುಗಿನಿ ನಮ್ಮ ನಿಧಿ ಸಮರ್ಪಣೆ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಮಸ್ತ್ ಯಶಸ್ವಿಯಾದ ನನ್ನ ತುಂಬ ಮಸ್ತ್ ದಿಂಜ ಭಕ್ತಾದಿಂದ ಒಂದು ಈ ಕ್ಷೇತ್ರ ಮುಂಪಾಡು ಭಾರಿ ಉನ್ನತ ನಮ್ಮೆಲ್ಲ ಕ್ಷೇತ್ರ ಅದು ಬೆಳಗೋಡು ಬಂದ ಅಪೇಕ್ಷೆ ನಮ್ಮ ಕುಪ್ಪಲ ದುರ್ಗಾ ಪರಮೇಶ್ವರ ಕ್ಷೇತ್ರ ಬ್ರಹ್ಮಕಲಶ ಪೂರ್ವಾದ ನಿಧಿ ಸಂಗ್ರಹ ಅಂಚ ಆಯ್ತ ಉದ್ಘಾಟನೆ ನಿಮ್ಮ ಅಂಚ ಆಯ್ನಾತ್ ಆಯ್ತು ಉತ್ಪತ್ತಿ ಅದು ಭಾರಿ ಪೊರ್ಲುಡು ಬ್ರಹ್ಮಕಲಶ ಆವಡು ಇಡೀ ನಾಡಡೆ ಪುದರ್ಪವಾಡು ಬಂದದ್ದು ಒಂಜಿ ಪ್ರಾರ್ಥನೆವಾದ ಉತ್ಪತ್ತಿ ತಂದು ಮಲ್ಪುರಂಜಿನ ವ್ಯವಹಾರ ಜೀವನವು ನಿರ್ವಿಘ್ನವಾದ ಪರಿಹಾರ ತಂದು ವ್ಯಕ್ತಿಗೆ ದಾಂಪತ್ಯ ಜೀವನ ವರ್ಪಂಜಿನ ಬಂದು ಬರ್ತಾದ ಲೋಕದೋಷ ತಂಡ ನಿರ್ವಿಘ್ನವಾದ ಪರಿಹಾರ ಕೊಡುತ್ತಾ ಬಂದ ಆ ಸಪ್ತವಿಧ ಮೃತ್ಯುವೇ ಕಂಡುಕೊಳ್ಳುತ್ತಂದ ದೂರ ಮತ್ತು ಬಂದು ಸಂಪೂರ್ಣವಾದ ಆತ್ಮ ಕುಟುಂಬ ಎಡೆಯಿದ ಪುಸ್ತಕ ರಕ್ಷಣೆ ಮತ್ತು ಕೊಡುವ ಒಂದು ಸ್ಥಿರವಾದ ಪ್ರಾರ್ಥನೆ ವೃತ್ತಿನಿಂದ ವೃದ್ಧಸ್ಥೆ ಕ್ಷೇಮಸ್ಥೈರ್ಯ ವಿಚಾರ ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ. ಅದೇ ಪ್ರಕಾರ ಈ ಕ್ಷೇತ್ರದ ಮಹೋತ್ಸವದ ಪರ್ವಕಾಲದ ಪ್ರಾರ್ಥನೆ ಅದೇ ಪ್ರಕಾರ ನಿರ್ವಿಘ್ನವಾದ ಪರಿಹಾರ ಮತ್ತು ಇತರ ಕುಟುಂಬ ಎಡೆಯಿಂದ ರಕ್ಷಣೆ ಕೊಡುತ್ತಾ ಬಂದೆ ಆ ಭಕ್ತಿಗನುಸಾರವಾದ ಭಕ್ತಿಗನುಸಾರವಾದ ನಿರ್ವಿಘ್ನವಾದ ಪರಿಹಾರ ಮಾಡಿಕೊಂಡು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ವಿದ್ಯೆಗೆ ಹೆಚ್ಚಿನ ಕೀರ್ತಿ ಲಾಭವಾದ ಉಂಟಾಗಲು ವ್ಯಕ್ತಿಗೆ ಎಡ್ಡೆ ರೀತಿಯ ವೃತ್ತಿ ಲಾಭ ಮಾತಾಡುವ ಯೋಗಾನವಾಗಿಲ್ಲ ಆ ಮಹಾಶಕ್ತಿ ಅನುಗ್ರಹ ಮಾಡಿಕೊಡು ಆ ವೃತ್ತಿ ರೀತಿಯಲ್ಪ ಉನ್ನತವಾಗಿದ್ದ ಬದಲು ಮಾತು ತಿಕ್ಕೊಂಡು ನೇರಳವಾಗಿದ್ದ ಜನ ಕನಕವಾದ ಸೇವೆ ಸಂಪೂರ್ಣವಾದ ದೇವತಾನ ತಂದು ಆ ಮಹೋತ್ಸವದ ಪರ್ವಕಾಲದ ಮುಹೂರ್ತಗಳಿಗೆ ಆ ಪ್ರತಿಪಾದ ಸಾವಿರಗಳನ್ನು ಉತ್ಪತ್ತಿ ಮಾಡುವುದನ್ನು ತಂದು ಪರಿಹಾರ ಅಭಿವೃದ್ಧಿಯಾದ ತರದಿರ್ತಕ್ಕಂಥ ಮುಂದಿನ ಯೋಗವಾಗಿ ಮಹಾಶಕ್ತಿ